ಅಪ್ಪ, ಅಂಕಲ್ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಿದ್ದಾರೆ. ಅಮ್ಮ ಹೇಳ್ತಾರೆ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸಿದ್ರೆ ಜೀವಕ್ಕೆ ಅಪಾಯ ಅಂತ. ಪೊಲೀಸರು ಹಿಡಿದ್ರೆ ತುಂಬಾ ದಂಡ ಹಾಕ್ತಾರೆ. ಇಲ್ಲ ಮಗ, ಅವ್ರೇನೋ ಇಲ್ಲೇ ಪಕ್ಕದ ಅಂಗಡಿಗೆ ಹೋಗ್ತಾ ಇರ್ಬೇಕು, ಅದಕ್ಕೆ ಹೆಲ್ಮೆಟ್ ಹಾಕಿ. ಅಪ್ಪ, ನೀವು ಸೀಟ್ ಬೆಲ್ಟ್ ಹಾಕ್ಲಿಲ್ವಲ್ವಾ? ಅಪ್ಪ, ಅಂಕಲ್ ಅನ್ನು ನೋಡಿ, ಎಂಜಿನ್ ಆಫ್ ಮಾಡದೆ ಫೋನ್ ನಲ್ಲಿ ಮಾತನಾಡುತ್ತಿದ್ದಾರೆ. ನಮ್ಮ ಶಾಲೆಯ ಟೀಚರ್ ಹೇಳಿದ್ದಾರೆ, ಸಿಗ್ನಲಲ್ಲಿ ನಿಲ್ಲುವಾಗ ಎಂಜಿನ್ ಆಫ್ ಮಾಡಿದ್ರೆ ಶಬ್ದ ಮತ್ತೆ ವಾಯು ಮಾಲಿನ್ಯ ಕಡಿಮೆ ಆಗ್ತದಂತೆ. ಸಾರಿ ಮಗ, ರಸ್ತೆ ನಿಯಮ ಪಾಲಿಸುವುದು, ಇಂಧನ ಉಳಿತಾಯ ಮಾಡುವುದು ಕೂಡ ದೇಶಭಕ್ತಿಯೇ. ನಾವು ಜವಾಬ್ದಾರಿಯುತವಾಗಿ ವರ್ತಿಸಿದರೆ ಮಾತ್ರ ಬೇರೆಯವರಿಗೆ ಮಾದರಿಯಾಗಲಿಕ್ಕೆ ಸಾಧ್ಯ. ಇನ್ಮುಂದೆ ನಾನು ಕೂಡ ನಿಯಮಗಳನ್ನು ಪಾಲಿಸ್ತೇನೆ ಮಗ.